ದೇಶದ ಹಲವು ರಾಜ್ಯಗಳಲ್ಲಿ ಇಂದಿನಿಂದ ಚಿತ್ರಮಂದಿರಗಳು ತೆರೆಯಲಿದೆ. ಹೀಗಾಗಿ ಎಲ್ಲ ಸಿನಿಮಾ ಹಾಲ್ಗಳನ್ನು ಸ್ವಚ್ಛಗೊಳಿಸಿ ಸಿದ್ಧತೆ ಮಾಡಲಾಗಿದೆ. ಕೋವಿಡ್ ಮಹಾಮಾರಿ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನಕ್ಕೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಇದಲ್ಲದೆ ನಾಳೆ ಲವ್ ಮಾಕ್ಟೇಲ್, ಜೆಂಟಲ್ ಮ್ಯಾನ್, ಶಿವಾರ್ಜುನ ಚಿತ್ರಗಳು ರಿಲೀಸ್ ಆಗಲಿದೆ. ಕೊರೋನಾ ಹೊಡೆತಕ್ಕೆ ಬೆಚ್ಚಿ ಬಿದ್ದಿರುವ ನಿರ್ಮಾಪಕರು ಹೊಸ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಲಾಕ್ಡೌನ್ಗೂ ಮುಂಚೆ ಬಿಡುಗಡೆಯಾಗಿ OTT ಹಾಗೂ ಟಿವಿಯಲ್ಲಿ ಪ್ರಸಾರವಾಗಿದ್ದ ಚಿತ್ರಗಳೇ ಮತ್ತೆ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಜನ ಥಿಯೇಟರ್ಗಳಿಗೆ ಬರ್ತಾರಾ ಅನ್ನೋ ಆತಂಕದಲ್ಲಿದ್ದಾರೆ.